ಹೌದು. ಅಂದ್ರೆ ಇವಳು 17/3 ನೆಲ್ಯಾಡಿಗೆ ಬಂದು ನೆಲ್ಯಾಡಿಯಲ್ಲಿ ಅವನಿಗೆ ಫುಲ್ ಟಾರ್ಚರ್, ರೋಡ್ ಸೈಡ್ ಗಲಾಟೆ ಮಾಡಿದ್ದಾರೆ. ಅದೇ ಸ್ಕೂಲಲ್ಲಿ ಸೈಂಟ್ ಜಾರ್ಜ್ ಸ್ಕೂಲಲ್ಲಿ ಇವನು ಓದಿದವನು. ಆ ಲೆಕ್ಚರ್ಗಳು, ಅವನ ಫ್ರೆಂಡ್ಶಿಪ್, ಚಿಕ್ಕ ಮಕ್ಕಳು, ಅವರು ಇವರು ಎಲ್ಲ ಸುಮಾರು ಜನ ನೋಡಿದ್ದಾರೆ. ಇವನಿಗೆ ದೊಡ್ಡ ಟಾರ್ಚರ್ ಆಗಿದೆ. ಮತ್ತೆ ಇವಳು ಅವನನ್ನು ಮಾತಾಡಕ್ಕೆ ಬಿಟ್ಟಿಲ್ಲ. ಇವಳ ತಾಯಿ, ಅವನ ತಾಯಿ, ನನ್ನ ಹೆಂಡತಿಯನ್ನು ಕಾರಿಂದ ಹಿಂದ್ಗಡೆ ಕೂರಿಸಿ ಬೈದು ಇದನ್ನೆಲ್ಲ ಮಾಡುವಾಗ ಒಬ್ಬ ಮಗನಾದವನಿಗೆ ಏನು ಇದಾಗ್ಬೋದು ಯಾವುದು ಅಲ್ಲಿಗೆ. ಮತ್ತೊಂದು ಏನಂತ ಹೇಳಿದ್ರೆ, ಇವನು ಎಷ್ಟೇ ಅವರ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಇವ್ರು ಒಪ್ಪೋದಿಲ್ಲ. ಮತ್ತೆ ಇಲ್ಲದೆಲ್ಲ ಮಾತಾಡ್ತಾಳೆ. ಅದು ಇವನಿಗೆ ಅವಳೇ ಮಾಡಿದ ಅನ್ನೋದೇ ಕಾರಣ. ಮತ್ತೆ ಅವನ ಫೋನ್ ಅಲ್ಲಿ ಮಾತಾಡಕ್ಕೆ ಲಿಂಕ್ ಕೊಡ್ತಾಳೆ. ಮತ್ತೆ ಏನಂತ ಹೇಳಿದ್ರೆ, ಇವಳನ್ನ ಅರ್ಧದಲ್ಲಿ ಇಳಿಸೋದ್ರು 8 ಗಂಟೆ ರಾತ್ರಿಗೆ. ಒಂದು ಬೆಳ್ತಂಗಡಿ ಪೂಜೆಗೆ ಹೋಗುವಳು ಇವಳು. ಅದಕ್ಕೂ ಅವಳು ಬಿಟ್ಟಿಲ್ಲ. ಎಲ್ಲಾ ರೀತಿಯಲ್ಲಿ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಚಿನ್ನ, ನನ್ನ ಅದು ದುಡ್ಡು ಅದನ್ನೆಲ್ಲ ತಗೊಂಡಿದ್ದಾಳೆ, ನನಗೆ ಇಲ್ಲದ ಸಲದ ಇದಕ್ಕೂ ಹಿಂಸೆ ಕೊಟ್ಟಿದ್ದಾಳೆ ಅಂತೇಳಿ ಕಣ್ಣೀರ್ ಹಾಕಿದ್ದಾನೆ. ಆದ್ರೆ ಏನಂತ ಹೇಳಿದ್ರೆ, ಇವನು ಒಂದೇ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ, ಇವನು 17/2/26 ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಿಜಿಸ್ಟರ್ ಆಗಿದ್ದಕ್ಕೆ ಇವನು ಮೊದಲಿದ್ದೆಲ್ಲ ವಿಚಾರ ಹೇಳಿಲ್ಲ. ಆದ್ರೆ ಅದೊಂದು ಎದುರಿಸೋದು ಇವಳು. ನಿನ್ನೆ ಮೊನ್ನೆ ಶನಿವಾರ ಕೊಟ್ಟಿದ್ದು, ಅದು ಈಗ ಸಿಕ್ಕಿಲ್ಲ ನಮಗೆ. ಶನಿವಾರದ ಗೊತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಲ್ಲ ಅಂತ ಗೊತ್ತಾಗ್ತದಲ್ಲ. ಅದೊಂದು ಬಗ್ಗೆ ಪೊಲೀಸರ ಪುತ್ತೂರು ಠಾಣೆಯಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅವರು ಇದು ಆರೋಪ ಮಾಡ್ತಾ ಇರೋದು, ಇಲ್ಲಿ ಸರಿಯಾಗಿ ಆಸ್ಪತ್ರೆಯಲ್ಲಿ ಯಾವಾಗ ಅಪ್ಪ ಬಂದು ಕರ್ಕೊಂಡು ಹೋದ್ರ ನಂತರ ಇದೆಲ್ಲ ಆಗಿರೋದು ಅವ್ರ ಕಾರಣ ಅಂತ ಅವಳಲ್ಲಿ. ಹೌದು, ಸರಿ. ಅವಳೇ ಹೇಳ್ತಾರಲ್ಲ, 16ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ವಿಷ ತಗೊಂಡಿದ್ದಾರೆ ಅಂತ. 16ನೇ ತಾರೀಕಿಗೆ, 19ನೇ ತಾರೀಕಿಗೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾರೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಅಂತ ಹೇಳಿ ಗಜರಿ ಆಸ್ಪತ್ರೆಗೆ ನಾವು ಗಜರಿ ಆಸ್ಪತ್ರೆಗೆ ಸೇರಿಸಿದಂತ. 22ನೇ ತಾರೀಕಿಗೆ ನಾವು ಬಂದಿದ್ದೇವೆ. ಯಾರನ್ನು, ನನ್ನ ಮಗನನ್ನು ನೋಡಕ್ಕೆ ಬಂದಾಗ ಒಂದು 10 ನಿಮಿಷದಲ್ಲಿ ಇವರು ಸ್ಕ್ಯಾನಿಂಗ್ ಹೋಗ್ಬೇಕಂತೇಳಿ ಸಿದ್ದಮ್ಮನಿಗೆ ಕ್ಯಾರ್ ಮಾಡದೆ ಹೋಗಿದ್ದಾರೆ. ನಾವು ಮಧ್ಯರಾತ್ರಿ 22ನೇ ತಾರೀಕಿಗೆ ಮಧ್ಯರಾತ್ರಿಗೆ ನಮಗೆ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಹೆಚ್ಚಿನ ತನಿಖೆಗೆ ಚಿಕಿತ್ಸೆಗೆ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಇಲ್ಲ ದೇರಳಕಟ್ಟೆ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇವ್ರು ಹೇಳಿದ್ರು ಮಂಗಳೂರು ದೇರಳಕಟ್ಟೆ. ಕರೆಕ್ಟ್ ನಾನು ಹೇಳುದು ಅರ್ಥ ಮಾಡ್ಕೊಳ್ಳಿ. ನಾವು ಏನ್ ಮಾಡ್ತೇವೆ, ಮಾರನೇ ಆಯ್ತು ಬರ್ಕೊಡ್ಬೇಕಂತ ಹೇಳ್ತೀವಿ. ಒಂದು ಮಾತು ಸತ್ಯ ಹೇಳ್ತೇವೆ ನಾವು. ಏನಂತ ಹೇಳಿದ್ರೆ, ಇವ್ರು ಮ್ಯಾರೇಜ್ ಆಗಿದೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ನಾವಾಗಿ ಕರ್ಕೊಂಡು ಹೋದ್ರೆ ಈಗ ಬಂತಲ್ಲ ಮಾತು, ಅದೇ ತರ ಬರಬಾರದು ಅಂತ ಹೇಳಿ ಒಂದು ಪರ್ಮಿಷನ್ ಲೆಟರ್ ಬೇಕಲ್ಲ. ನೀವೆಲ್ಲ ತಿಳಿದವ್ರು. ಅದನ್ನ ಕೇಳಿದ್ ನಾವು. ಕರೆಕ್ಟ್ ಪರ್ಮಿಷನ್ ಲೆಟರ್ ಹೇಗೆ ತಗೊಂಡು ಹೋಗುದಂತ. ಮತ್ತೆ ಮಾರನೇ ಬೆಳಿಗ್ಗೆ ಫೋನ್ ಮಾಡೋಗಿ ಹೇಳ್ತಾಳೆ, ಏನಾದ್ರೆ ನನ್ನ ಅಕ್ಕನ ಮಗನೇ ಫೋನ್ ಮಾಡಿ, ನನ್ನ ಹತ್ರ ಮಾಡಿದ್ರೆ ಇವರು ಗೊತ್ತಾಗ್ತಲ್ಲ, ನಾನು ಫೋನ್ ಮಾಡಕ್ ಹೋಗಿಲ್ಲ ಸತ್ಯ ಹೇಳಿದ್ರೆ. ಅಕ್ಕನ ಹತ್ರ ಫೋನ್, ಉಡುಪಿಯ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತ. ನಾವು ಉಡುಪಿ ಆಸ್ಪತ್ರೆಗೆ ಒಂದು 11:30 ಆಗಿರ್ಬೋದು, ಇಲ್ಲಿ ನೆಲ್ಲೆಡ್ ಹೋಗ್ಬೇಕಲ್ಲ. ಹೋಗಿ ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತಾಯ್ತು, ಎಲ್ಲರ ಇದು ಮಾಡಿ ಮತ್ತೆ ಐಸಿಗಲ್ಲಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಬಿಟ್ರು ಅವರು. 3:30 ಗಂಟೆ ತನಕ ಅವಳು ಇದ್ಲು. 3:30 ಗಂಟೆ ತನಕ ಇವಳ ತಮ್ಮ, ಇವಳ ತಂದೆ 3 ಜನ ಓಡಿ ಹೋಗಿದ್ದು ಯಾಕೆ? CC ಕ್ಯಾಮರಾ ಚೆಕ್ ಮಾಡ್ಬೋದಲ್ಲ ಈಗ. ಯಾರು CC ಕ್ಯಾಮರಾದಲ್ಲಿ ಸಿಗ್ತದ ಇಲ್ವಾ ಇವ್ರು ಓಡಿ ಹೋಗಿದ್ದು? ಆವತ್ತು ಆ ದಿನ ಇಲ್ಲ, ಎಲ್ಲದೇ ಇರೋದು. ಆವತ್ತ ಡಾಕ್ಟರ್ಗಳು ಸೀರಿಯಸ್ ಇದೆ, ದೇವ್ರದ್ದು 50 ನಮ್ದು 50 ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ನೀವ್ ಹೇಳಿ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಕರ್ಕೊಂಡು ಹೋಗೋ ಬೇಡವಾ? ನಮ್ಮ ಜೀವ. ಆಮೇಲೆ UNFI ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು, ಇದು ಲೇಟ್ ಆಯ್ತು, ಇದನ್ನ ನೀವು ಎಲ್ಲಿ ಕರ್ಕೊಂಡು ಹೋದ್ರು ಇದು ಬದುಕೋ ಚಾನ್ಸಸ್ ಇಲ್ಲ ಅಂತ. ನಾವು ಪ್ಲಾಸ್ಮಾ ಥೆರಪಿ ಮಾಡಿ ನೋಡ್ಬೋದು, ಅಲ್ಲದೆ ಏನ್ ಮಾಡಕ, ಒಂದಿಷ್ಟು ಬ್ಲಡ್ ಅಲ್ಲಿ ಇಷ್ಟು ಅಂಶ ಇದ್ರು, ಪಾದರಸದ ಅಂಶ ಇದ್ರು ಏನ್ ಮಾಡಕ್ ಆಗೋದಿಲ್ಲ. ಬೇರೆ ಲಿವರ್ ಕುರ್ಸಕ್ ಆಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತಗೊಂಡೋಗಿದ್ದು. ಎಷ್ಟೋ ಖರ್ಚು ಮಾಡಿದ್ದೇವೆ. ಬಿಲ್ ಉಂಟಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದಲ್ಲ, ಅವಳು ಕಟ್ಟಿಲ್ಲ. ಆದರ್ಶ ಹಾಸ್ಪಿಟಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವ್ರು ಇಷ್ಟೆಲ್ಲ ಹೇಳ್ತಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ. ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ. ಇವ್ರು ಹೀಗೆ ಮಾಡೋ ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಮತ್ತೆ ಡಾಕ್ಟರ್ ಹೇಳಿದ ಅಂತ ಹೇಳಿದ್ರೆ, ಅವು ವಿಷ ತಗೊಂಡಿದ್ದಾರೆ ಅಂತ ಹೇಳಿದ್ರು ನಮ್ಮ ಹತ್ರ. ಯಾವ ವಿಷ ಅಂತ ಹೇಳಿಲ್ಲ. ಮತ್ತೆ ಅಲ್ಲಿ ಹೇಳಿದ್ರು ಮಂಗಳೂರಲ್ಲಿ, ಇದು ರ್ಯಾಟಲ್ಲೇ ಆಗಿರ್ಬೇಕು, ಬೇರೆ ಯಾವ್ದು ರ್ಯಾಟಲ್ಲಿ ಇನ್ನೊಂದು ಯಾವ್ದು ಬರ್ತದೆ ಅಂತ ಹೇಳಿದ್ರು. ಆ ಪ್ಯಾಕ್ ಅಂದ್ರೆ ನಮ್ಮ ಮನೇಲಿ ತಿಂದಿದ್ದಲ್ಲ, ಇದು ಇಲ್ಲಿ ಅಲ್ಲ, ಕಾರ್ಕಳದಲ್ಲಿ ತಿಂದು ನಮ್ಮ ನೆಲ್ಲಿಯಾಡಿ ನಮಗೆ ಗೊತ್ತಿರುತ್ತೆ. ಅವಳೇ ಕೊಟ್ಟಿದ್ದು, ಅವರೇ ಮಿಕ್ಸ್ ಮಾಡಿದ್ದು ನಮ್ಮ ಫುಡ್ಡಿನ ಜೊತೆ. ಈಗ ಅವಳೇ ಹೇಳ್ತಾಳಲ್ಲ, 19ನೇ ತಾರೀಕಿಗೆ 16ನೇ ತಾರೀಕಿಗೆ ಫುಡ್ ಇಷ್ಟ ಆಗಿದಂತೆ. 19ನೇ ತಾರೀಕಿಗೆ ನೋಡಿ, ಇದು ನಿನ್ನೆ ಸ್ಟೇಟ್ಮೆಂಟ್ ಟಿವಿಯಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಇರೋದು, ಬೇರೆ ಇದರಲ್ಲಿ ಎಲ್ಲ. 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗುತ್ತೆ. ಪಾಯ್ಸನ್ ಆಗಲಿ ಫುಡ್ ಪಾಯ್ಸನ್ ಆಗ್ತದೆ, ಉಲ್ಟಾ ಆಗ್ತದೆ. ಮತ್ತೆ 21ಕ್ಕೆ ಡೆಂಗಿ ಜ್ವರ ಆಯ್ತಂತೆ. ಇವರು ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಎಲ್ಲಿ? ಗಜರಿ ಆಸ್ಪತ್ರೆಯಲ್ಲಿ ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಈಗ ಮೊದಲು ಹೊಣ್ಣಾಗಲೇ ಕೊಟ್ಟಾಗ ಸ್ವಲ್ಪ ಇದು ಮಾಡಿ ನಾವು ಖರ್ಚು ಮಾಡ್ತಿರ್ಲಿಲ್ವಾ? ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೋಯ್ತಲ್ಲ ಇವಳು.
ಅದನ್ನು ಕೊಟ್ಟಿಲ್ಲ ನೋಡಿ. ಮೊಬೈಲ್ ಅವಳ ಹತ್ರ ಇರೋದು, ಇವತ್ತನವರೆಗೆ ಕೊಟ್ಟಿಲ್ಲ. ಏನೆಲ್ಲ ಮೆಸೇಜ್ ಮಾಡೋದು ಸರ್, ಏನೆಲ್ಲ ಮೆಸೇಜ್. ನೀವು ಇಷ್ಟೆಲ್ಲ ಇದಿರಲ್ಲ, ಒಂದು ಮಾನವೀಯತೆ ಇರುವುದಲ್ಲ. ಒಬ್ಬ ಕೋಮ ಸ್ಥಿತಿಯಲ್ಲಿ ಇದ್ದಾನೆ, ಯಾರ ಹೆಂಗಸಿಗೆ ಏನೆಲ್ಲ ಮೆಸೇಜ್ ಮಾಡ್ತಾರಲ್ಲ, ಆಗ ಇವಳು ಮಾಡೋದು ಸರಿಯಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾರಿನ ಕೀ ಕೊಟ್ಟಿಲ್ಲ, ಕಾರಣ ಅದು ಉಂಟು. ಈ ಕಾರು ಹೋದ್ರೆ ನಮ್ಗೇನು ಬೇಜಾರಿಲ್ಲ, ಯಾಕಂದ್ರೆ ಅದಕ್ಕೆ ಸಾಲ ಉಂಟು. ಇದು ಕಾಲಭೈರೇಶ್ವರ ಇದು ಬೆಳ್ತಂಗಡಿ ಇದರಲ್ಲಿ ಉಂಟು, 1,88,000 ಉಂಟು ಬಿಡಿ, ಅದು ನಮ್ಗೆ ಏನೋ ಇದಿಲ್ಲ. ಆದ್ರೆ ಮೊಬೈಲ್ ಕೊಡ್ಬೇಕಿತ್ತ ಬೇಡವಾ? ಈಗ ಒಂದ್ ದಿವಸ ಏನ ಮಾಡಿದ್ರು ಗೊತ್ತಾ, ಇವ್ರಿಗೆ ಇದರಲ್ಲಿ ಬಂದು ಕೊಡಕ್ ಬಂದ್ರೆ ಅವಳ ತಮ್ಮ ಎಲ್ಲಿಗೆ, ಏನಪ್ಪ ನಾನು ಇರ್ಲಿಲ್ಲ, ನಾವ್ ಯಾರು ಇರ್ಲಿಲ್ಲ, ಬೇರೆ ಯಾರ ಹತ್ರ ಕೊಡಕ್ ಬಂದಿರತ್ತೆ. ನಾವು ತಗೊಳಕ್ ಆಗ್ತದೆ, ಬರ್ಕೊಡ್ಬೇಡ್ವಾ? ಅದನ್ನ ಮೊದ್ಲು ಇವ್ರು ಯಾರಿಗೆ ಏನೆಲ್ಲ ಮೆಸೇಜ್ ಮಾಡಿಲ್ವಾ ಯಾರಿಗೆ? ನಮಗೆ ಕೊಡಕ್ ಬಂದಿತ್ತು, ಗೊತ್ತಾಯ್ತಲ್ಲ. ಏನೆಲ್ಲ ಮಾಡಿದ ಗೊತ್ತಾ? ಪೊಲೀಸ್ನವ್ರಿಗೆ ಇಷ್ಟ ಹೇಳಿದ್ವಿ ನಾವು, ಈಗ ಇದೆ ಅವಳ ಹತ್ರ ಇದೆ ನಮ್ಮ ಮೊಬೈಲ್ ಅಂತೇಳಿ. ಈಗ ನಿಮ್ಮ ಆರೋಪ ಏನು? ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಅವನು ಈ ಸ್ಥಿತಿ ಬರಕ್ಕೆ ಮುಖ್ಯ ಕಾರಣ ಅವಳೇ. ಯಾರು? ಸೋಮೇಶ್ ಸೌಮ್ಯ ಶೆಟ್ಟಿ ಅಂತ, ಸೌಮ್ಯ ಅಂತ ಇರ್ಬೇಕು, ಸೌಮ್ಯ ಶೆಟ್ಟಿ ಅಂತ ಇಲ್ಲ ಅಂತ ಕಾಣ್ತದೆ, ಸೌಮ್ಯ ಅಂತ ಇರ್ಬೇಕು ರೆಕಾರ್ಡ್ ಅಲ್ಲಿ. ಪರಿಚಯ ಆಗಿರೋದು ಹೇಗೆ ನಿಮ್ಗೆ? ಏನಾದ್ರು ನಮಗೆ ಪರಿಚಯ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದು ಅಂತ ಅವ್ನು ಹೇಳಿದ್. ಮೊದ್ಲೇನೆ ಪರಿಚಯ ಇರ್ಲಿಲ್ಲ ಅವನಿಗೆ. ಈಗ ಎಲ್ಲ ವ್ಯವಸ್ಥೆ ಉಂಟಲ್ಲ, ಯಾವ್ದ ಈಗ ನಾವು ಮದುವೆ ಆಗುವಾಗ ನೋಡುವುದು ಬರುವುದೆಲ್ಲ ಇತ್ತು, ಇವಾಗೆಲ್ಲ ಮೊಬೈಲ್ ವ್ಯವಸ್ಥೆ ಉಂಟಲ್ಲ. ಏನು ಈಗ ಎಷ್ಟು ಸಮಯ ಅಂತ ಗೊತ್ತಿಲ್ಲ, ಅವ್ರು ರಿಜಿಸ್ಟರ್ ಆಗಿದೆ ತಡವಾಗಿ ತಿಳಿದು ಫೆಬ್ರವರಿ 17, ಮಾರ್ಚ್ 17ಕ್ಕೆ ಈ ತರ ಆಯ್ತಲ್ಲ. ಅವರ ಮನೆಗೆ ನಾವು 100% ಹೋಗಿದ್ದೇವೆ. ಹೋಗ್ಬಿಟ್ಟು ಅವರು ನಮ್ಮ ಮನೆಗೆ ಬಂದಿದ್ದು 100%. ನಾವು ಇದರ ಬಗ್ಗೆ ಯಾವುದೇ ಡಿಸಿಷನ್ ನಾವು ತಗೊಂಡಿಲ್ಲ. ಇವನ ಹತ್ರ ಹೇಳಿದ್ದು ಇಷ್ಟೇ, ಈ ಅವಸರ ಮಾಡ್ಬೇಡ, ಮದುವೆ ಅನ್ನುವ ವಿಚಾರ ಲೈಫ್ ಲಾಂಗಿನ ವಿಚಾರ. ಅದು ಅವರ ತಂದೆ ಹತ್ರ ಹುಡುಗಿಯ ತಂದೆ ತಾಯಿ ಇದ್ದಾಗ ಹೇಳಿದಷ್ಟೇ. ಮದುವೆ ಅನ್ನೋದು ನಾವು ಆಶೀರ್ವಾದ ಮಾಡುವಾಗ ಸೂರ್ಯ ಚಂದ್ರರು ಇರುವ ತನಕ ನೀವು ಬದುಕಿರಬೇಕು ಅಂತೇಳಿ ನಾವು ಆಶೀರ್ವಾದ ಮಾಡುದು. ಆವಾಗ ಇದ್ರ ಬಗ್ಗೆ ನಮಗೆ ಆಲೋಚನೆ ಮಾಡಕ್ಕೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಹೇಳಿದ್ದೇವೆ. ಇವರು ಆಯ್ತು ಅಂತ ಒಪ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ 19ಕ್ಕೆ ಸೀಮಂತರದಲ್ಲಿ ದೇವರದೊಂದು ಕಾರ್ಯ ಇದೆ, ಅದು ಮುಗಿಸಿ ಮಾತಾಡುವ ಅಂತ ಹೇಳಿದ್ದಾರೆ. ಅದು ಆಯ್ತು ಅಂತ ಹೇಳಿದ್ದೇವೆ. ಇವರು 16ನೇ ತಾರೀಕಿಗೆ ಇವ್ರು ಬಂದಿತ್ತು ನಮ್ಮ ಮನೆಗೆ. ಯಾರು? ಹುಡುಗಿ ಕಡೆಯವರು. ಈಗ ಸಾಧಾರಣ ಹೆಣ್ಣು ಕೊಡುವ ಹೆಣ್ಣು ತಗೊಳ್ಳುವ ಪ್ರಕ್ರಿಯೆಯಲ್ಲಿ ಹುಡುಗನ ಕಡೆಗೆ ಹುಡುಗಿ ಹೋಗ್ತಾರೆ, ಹುಡುಗಿ ಕಡೆಗೆ ಹೋಗ್ತಾರೆ ಅಂತ ಎಷ್ಟೋ. ಈಗ ನೋಡಿ, ನಾನು ಈಗ ಮದುವೆ ಆಗ ಮೊದಲು 2-3 ಹುಡುಗಿ ಕಡೆಗೆ ಹೋಗಿದ್ದೇನೆ. ಆಗ 2-3 ಹುಡುಗಿಯರನ್ನು ಕಂಪ್ಲೇಂಟ್ ಕೊಟ್ಟರೆ ನಾನು ಯಾರನ್ನು ಮದುವೆ ಆಗುದು? ಯಾವ್ದಾದ್ರು ಒಂದು ಹುಡುಗಿ ಅಂತಾನೆ ಮದುವೆ ಆಗುದು. ಎಲ್ಲರೂ ಎಷ್ಟು ಜನರು ಈಗಿನ ನಮಗೆ ಗೊತ್ತಿಲ್ಲ, ನಮ್ಮ ಕಾಲದವರೆಲ್ಲ ಅಷ್ಟೇ. ಏನಂತಂದ್ರೆ ಒಂದಲ್ಲ 2-3 ಮನೆಗೆ ಹೋಗ್ತೀವಿ, ಹೋಗ್ಬಿಟ್ಟು ಕೆಲವು ಆಗ್ತದೆ, ಕೆಲವು ಆಗೋದಿಲ್ಲ. ಹಾಗೆ ಈಗ ನಾವೇನು ಭರವಸೆನ ಕೊಟ್ಟಿಲ್ಲ, ಈಗ ಬರೋದು ಕೊಟ್ಟಿಲ್ಲ, ಫಿಕ್ಸ್ ಮಾಡಿಲ್ಲ. ಅಂದ್ರೆ ಇದಿಷ್ಟು ಹೇಳಿದ ಅವಸರ ಮಾಡಬೇಡ, 4 ಜನರ ಹತ್ರ ವಿಚಾರಿಸಬೇಕು. ಇದು ಮದುವೆ ಅನ್ನೋದು ಸೂರ್ಯಚಂದ್ರ ಇರುವವರೆಗೆ ಅಂತೇಳಿ ಆಶೀರ್ವಾದ ಮಾಡೋದು ಇರುವಂತ ಯಾವರ ಅಂತ ನಾವು ಹೇಳಿದ್ದೇವೆ. ಮತ್ತೆ ಇವನು ಹೇಳಿದ 17ನೇ ತಾರೀಕಿಗೆ 16ಕ್ಕೆ ಅವ್ರು ಬಂದಿದ್ದು. 17/3/26 ಇವಳು ನಮ್ಮನ್ನ ಫೆಬ್ರವರಿ ಅದು ರಿಜಿಸ್ಟರ್ ಆಗಿದೆ ಅಲ್ಲಿ ಪುತ್ತೂರಲ್ಲಿ. ಮರುದಿವಸ ಕರ್ಕೊಂಡು ಹೋಗಿ ಬಂದು ಗಲಾಟೆ ಮಾಡಿ ಕರ್ಕೊಂಡು ಹೋಗಿ ಇದು ಮಾಡಿದೆ. ಎಲ್ಲಿಗೆ? ಅಲ್ಲಿ ಇದ್ದವನು 14ಕ್ಕೆ ಸೀದಾ ಅವ್ರ ಜೊತೆ ಹೋದ. 17/2ಕ್ಕೆ ರಿಜಿಸ್ಟರ್ ಆಗಿದ್ದು. 17/3ಕ್ಕೆ ಮನೆ ಹತ್ರ ಬಂದು ನೆಲ್ಯಾಡಿ ಈಗ ಸೈಂಟ್ ಜಾರ್ಜ್ ಹತ್ರ ನೀವು ಬಂದ್ರೆ ಈಗ ನಿಮಗೆಲ್ಲ ಈ ತರ ವಿಚಾರ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅವಳು ಒಂದು ಅಂಗಡಿಗೆ ಹೋಗಿ 10 ರೂಪಾಯಿದ ನೀರಿನ ಬಾಟಲಲ್ಲಿ ಗೂಗಲ್ ಪೇ ಮಾಡಿದ್ದಾರೆ ಅಪ್ಪು ಶೆಟ್ಟಿ ಅಂತ. ಅದು ನಿಮಗೆ ಪ್ರೂಫ್ ಸಿಗ್ತದೆ. ಮತ್ತೆ ಸೈಂಟ್ ಜಾರ್ಜ್ ಹೈಸ್ಕೂಲ್ ಉಂಟಲ್ಲಿ, ಈಗ ನಾನು ಓದಿದ ಹೈಸ್ಕೂಲ್ ಅಲ್ಲಿ, ನನ್ನ ಮಗ ಓದಿದಲ್ಲಿ, ಎಲ್ಲರೂ ಓದಿದ ಅಲ್ಲೇ ಸ್ಕೂಲ್. ಅಲ್ಲಿ CC ಕ್ಯಾಮರಾ ಇದೆ. ಆ CC ಕ್ಯಾಮರಾದಲ್ಲಿ ಇವಳು ಬಂದಿದ್ದು, ಪೊಲೀಸ್ನವರು ಅಲ್ಲಿಗೆ ಬಂದಿದ್ದು ಎಲ್ಲ ಇದೆ, ನಿಮಗೆ ಪ್ರೂಫ್ ಇದೆ. ಮತ್ತೆ ಈಗ ಸಂಜಯ್ ಕುಮಾರ್ದು ಮದುವೆ ಆಗಿದ್ದು ಕೋರ್ಟ್ ಅಲ್ಲಿ, ಡೈವರ್ಸ್ ಆಗಿಲ್ಲ. ಅದನ್ನು ಇವಳಿಗೆ ಹೇಳಿಲ್ಲ. ಮತ್ತೆ ಈಗ ವೇಣುಗೋಪಾಲ್ ಅವರು ಮಾತಾಡಿದ್ರಲ್ಲ, ಇನ್ನೇನೋ ನಿಮಗೆ ಇದಿಲ್ಲ. ಇನ್ನೊಬ್ಬರದ್ದು ಉಂಟು ಕೆಲವೆಲ್ಲ, ಆದ್ರೆ ಅವರ ಪರ್ಮಿಷನ್ ಆದ್ರೆ ನಾವು ನಿಮಗೆ ಮಾಹಿತಿ ಕೊಡಕ್ ಆಗುದಿಲ್ಲ. ಆಗ್ತದಾ? ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅಂದ್ರೆ ಇಷ್ಟೇ. ಈಗ ಕೆಲವು ಇದರಲ್ಲಿ SI ತನಿಖೆ ಅಂತ ರಾಜ್ಯದಲ್ಲಿ ಇರೋದು. ಇವಳ ಹನಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ SI ತನಿಖೆಯಲ್ಲಿ ಇದರಲ್ಲಿ ಪ್ರಯೋಜನ ಇಲ್ಲ. ಇದಕ್ಕೆ ಒಂದ CBI ಕೊಡಬೇಕು, ಇಲ್ಲಾಂದ್ರೆ NIA ಕೊಡಬೇಕು. ಈ 2 ಕೊಟ್ರೆ ನಿಜವಾಗ್ಲೂ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈಗ ಇವಳು ತಾಯಿ, ಎಲ್ಲರೂ ಹೇಳ್ತಾರೆ ಮಹಿಳೆಯರು, ಆ ಯಾವುದೇ ಒಂದು ಮಹಿಳೆ ಆಗ್ಲಿ ಅವಳಿಗೆ ಈ ತರ ನೋವು ಬರಬಾರ್ದು. ನನಗೂ ನೋವುಂಟು, ಆದ್ರೆ ನಾನು ಒಬ್ಬ ಹತ್ರ ನಮ್ಮ ಮನೆಯವರು ಇಡೀ ಆಳ್ತಾರೆ. ನನಗೆ ಶುಗರ್ ಟೆಸ್ಟ್ಗೆಲ್ಲ ಕೊಟ್ಟು ಬಂದಿದ್ದೇನೆ, ಆಮೇಲೆ ಎಲ್ಲ ಇದು ಮಾಡಿದ್ರೆ ಆಗೋದಿಲ್ಲ. ಆದ್ರೆ ಯಾರ ಹತ್ರ ಹೇಳೋದು ಕಷ್ಟ. ಒಂದು ಕಡೆ ಹೋದಾಗ ಹೇಳಿದ್ರು, ನಿಮ್ಮ ಸವವನ್ನು ಅವನೇ ಕಳ್ಕೊಳ್ಬೇಕಿತ್ತು, ಈಗ ನಿಮಗೆ ಆ ಪರಿಸ್ಥಿತಿ ಬಂತು ಅಂತ. ಆಗ ನಮಗೆ ಈಗ ಏನು ಮಾಡ್ಬೇಕು ಹೇಳಿ? ಈ ತರ ಮಾಡಿ ಹಾಕಿದ್ರಲ್ಲ ಅವಳು. ಬರೀ ಅವಳಿಗೆ ಮಾಡಿದಷ್ಟಕ್ಕೆ ಚಿನ್ನ, ಆಸ್ತಿ, ಅವಳಿಗೆ ಬೇಕಾದ ದುಡ್ಡು, ಅವಳ ಇದಲ್ಲ, ಮದುವೆ ಅಲ್ಲ ಅವಳಿಗೆ, ಗೊತ್ತಾಯ್ತಲ್ಲ? ಅಂತ ದ್ರೋಹಿ ಅವಳು. ಯಾಕಂದ್ರೆ ಯಾರು ಮುಂದೆ ಬರೋದಿಲ್ಲ ಸ್ವಾಮಿ, ಯಾರು ಅವಳ ಬಗ್ಗೆ ಮುಂದೆ ಬರೋದಿಲ್ಲ. ಏನಾದ್ರು ಫೋನ್ ಮಾಡಿದ್ರೆ ಅವಳು ಭಯಂಕರ ಗ್ಯಾಂಗ್ ಉಂಟು, ಅವಳು ಮಾತ್ರ ಆನಿ ಟ್ರಾಪ್ ಗ್ಯಾಂಗ್, ಇವನು ಅದೇ ಗ್ಯಾಂಗ್ಗೆ ಸಿಕ್ಕಾಕೊಂಡು ಒತ್ತಾಡಿ ಸತ್ತ ಸರ್, ಸತ್ತ. ಏನ್ ಮಾಡುದು? ಮತ್ತೆ ಜೀವ ಬರ್ತದ?
ಜೀವಂತ ಹೋಗಿದ್ದು ಬರುದಿಲ್ಲ. ಆದ್ರೆ ಈಗ ನಾವು ಕೇಳೋದು ಇಷ್ಟೇ, ಇಷ್ಟು ಸಮಸ್ತ ಟಿವಿಯವರು ಇದಾರಲ್ಲ, ಇನ್ನು ಮುಂದೆ ಯಾವುದೇ ತಾಯಂದಿರಿಗೂ ತಂದೆಯವರಿಗಾಗ್ಲಿ ಚಿಕ್ಕ ಮಕ್ಕಳಿಗಾಗ್ಲಿ ಅವಳಿಂದ ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು ಅಂತೇಳಿ ನಾವು ಕೈ ಮುಗಿದು ನಿಮ್ಮ ಹತ್ರ ಕೇಳ್ತೇವೆ. ಇನ್ನು ಹೆಚ್ಚಿಗೆ ಮಾತು ನಮ್ಮಿಂದ ಆಗೋದಿಲ್ಲ. ಅವ್ರಿಗೆ ಶಿಕ್ಷೆ ಆಗಿ ಆದ್ರೆ ಸಂತೋಷದಲ್ಲಿ ಒಂದಿದ್ದು. ನಿಮ್ಗೆ ಅವಳ ಬಗ್ಗೆ ಏನ್ ಗೊತ್ತಾಗಿತ್ತು? ಏನ್ ತೊಂದ್ರೆ? ನನ್ಗೆ ಅವಳು ಇಲ್ಲ ಅಲ್ಲಿ ನೆಲ್ಲಿಯಡಿಯಲ್ಲಿ ಬಂದ್ಲಲ್ಲ, ನಾನು ಎದುರಲ್ಲಿ ನೋಡಿದೆ ಅವಳನ್ನು. ಅವಳು ಅಷ್ಟು ರಂಪಾಟ ಮಾಡಿದ್ಲು ಅವನಲ್ಲಿ, ಕಾರಿಗೆ ಅಡ್ಡ ಬಂದು ನಿಲ್ಲಿಸಿದ್ಲು. ನಾನು ಎದುರು ಸೀಟಲ್ಲಿ ಕೂತಿದ್ದೆ, ನನ್ನ ಈಚೆ ತಳ್ಳಿ ಅವಳು ಬಂದು ಕೂತ್ಲು. ಆಮೇಲೆ ಪೊಲೀಸ್ನವ್ರು ಬಂದ್ಮೇಲೆ, ಅವ್ರು ಹೋದ್ಮೇಲೆ ಅವ್ರು ಹೇಳಿದ್ರು ನೀನ್ ಹತ್ತು. ಇವನಿಗೆ ಕೇಳಿದ್ರು ಏನು ಅಂತ, ವೈಫ್ ಅಂತ ಹೇಳಿದಾನೆ. ಮೇಲೆ ಹತ್ತು ಹತ್ತು ಅಂತ ಅಷ್ಟು ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಕಾಲಿಗೆ ಬೀಳಿಕ್ ಹೋಗ್ತಾನೆ. ಆದ್ರೂ ಅವಳು ರಂಪಾಟ ಅಂದ್ರೆ ಅವ್ರು ಹೇಳಿದ್ರಲ್ಲ ದರ್ಶನದಲ್ಲಿ ಬಂದಾಗೆ ಬಂದ್ಲು ಅಂತ, ಅದೇ ತರ ಬಂದ್ಲು. ನನಗೂ ಹೀಗೆ ಮಾಡಿಕೊಂಡು ಬಂದ್ಲು. ನಾನು ಮೊದ್ಲೇ ಪೇಷಂಟ್ ಅಂತ ಹೇಳಿದೆ ಅವಳಲ್ಲಿ. ಅವ ಹೇಳಿದ ಅಮ್ಮನ ಬಗ್ಗೆ ನೀನ್ ಮಾತಾಡ್ಬೇಡ ಅಂತ, ಆದ್ರೂ ಅವಳು ಕೇಳಿಲ್ಲ, ಹೀಗೆ ಮಾಡಿಕೊಂಡು ಬಂದ್ಲು ಅವಳು. ನಿಮ್ಗೆ ಈ ಮದುವೆ ಇಷ್ಟ ಇತ್ತ? ಯಾರಿಗೆ? ನಮ್ಗೆ ನೋಡು ಅಂತ ಹೇಳಿದೇವೆ, ಅಷ್ಟೇನ್ ಇಷ್ಟ ಇರ್ಲಿಲ್ಲ ನಮ್ಗೆ. ಇವಳ ಬಗ್ಗೆ ಮತ್ತೆಲ್ಲ ಕಂಪ್ಲೇಂಟ್ ಮಾಡ್ಬೇಕು ನಾವು, ಕೇಳ್ಕೊಳ್ಕೊ ಪಕ್ಕದವರ ಮನೆಯಲ್ಲೆಲ್ಲ ಹೋಗಿ. ನಾವು ನಮ್ಮ ಮಕ್ಕಳನ್ನು ಕೊಡುವಾಗ ನಾನು ಹಾಗೆ ಮಾಡಿದೆ, ಪಕ್ಕದ ಮನೆಯಲ್ಲೆಲ್ಲ ಅವರ ಮನೆ ಕಡೆಗೆ ಹೋಗಿ ವಿಚಾರಿಸಿ ಆಮೇಲೆ ನಾವು ಹೆಣ್ಣು ಕೊಟ್ಟದ್ದು ಅವರಿಗೆ. ಇದು ಅದೇ ತರ ಮಾಡುವಂತ ಅವನೆಲ್ಲ ಹೇಳಿದೆ, ನಾವು ಟೈಮ್ ಕೊಟ್ಟಿದ್ದೇವೆ ಅವನಿಗೆ. ಅಷ್ಟರ ಒಳಗೆ ಇವಳು ಹೇಳ್ಕೊಂಡು ಹೋಗಿ ಇವನು ರಿಜಿಸ್ಟ್ರಿ ಮಾಡಿಸಿ ಎಲ್ಲ ಇವಳ್ದು ರೆಡಿ ಮಾಡಿ ಇಟ್ಟಿದ್ದಾಳೆ. ಈಗ ನೀವು ಹೇಳುದು ಸಹ ಅವಳ ಟಾರ್ಚರ್ ಇಂದನೇ ನಾನ್ ನೋಡಿದಿಲ್ಲಲ್ಲ ಸರ್, ಅವಳ ತಂದೆಯು ಅದ ಎಡೆಯಲ್ಲಿ ಮಾತಾಡ್ತಾಳೆ, ನಾನು ಟಾರ್ಚರ್. ಅವಳು 1 ಗಂಟೆ ನಾವು ಹೈಸ್ಕೂಲ್ ಅಲ್ಲಿ ಇರ್ತೇವೆ ನಾವು, ಇವಳು ಹತ್ತುದಿಲ್ಲ ಗಾಡಿ. ಅಷ್ಟರೊಳಗೆ ಅವಳ ಅಪ್ಪನಿಗೆ ಫೋನ್ ಮಾಡ್ತೇನೆ ಇವ, ಅವಳ ತಮ್ಮನಿಗೆ ಹೇಳ್ತಾರೆ. ಅಪ್ಪ ಹೇಳಿದ್ರು ಅವಳು ರ್ಯಾಶ್ ಆಗುದು ಹಾಗೇನೆ. ಮತ್ತೆ ಸಮಾಧಾನ ಕೂಲ್ ಆಗ್ತಾಳೆ. ಅಮ್ಮ ನೀವು ಬೇಜಾರ ಮಾಡ್ಬೇಡಿ, ಅವಳ ತಂದೆ ಹೇಳ್ತಾರೆ ನನಗೆ. ಅವಳ ತಮ್ಮ ಫೋನ್ ಮಾಡಿ ಹೇಳ್ತಾರೆ, ಬಾವಾ ಒಂದ್ಸಲ ಅವಳನ್ನ ಹತ್ಲಿಕ್ಕೆ ಹೇಳಿ ಅಂತ ಇವಳು ರಿಕ್ವೆಸ್ಟ್ ಅವರಲ್ಲಿ ಕೇಳ್ಕೊಳ್ತಾನೆ. ಆದ್ರೂ ಅವಳು ರಂಪಟನೆ ಮಾಡ್ತಾಳೆ ನಡು ರಸ್ತೆಯಲ್ಲಿ. ಎಲ್ಲ ಗಾಡಿಯವರು ಪಕ್ಕ ನಿಲ್ಲಿಸಿ ಎಲ್ಲಾ ನೋಡ್ತಾರೆ, ಮತ್ತೆ ಯಾರ ವಿಡಿಯೋ ಕಾಲ್ ಮಾಡಿ ಪೊಲೀಸ್ ತರ್ತಾರೆ. ಆಮೇಲೆ ಅವ್ಳು ನೆಲ್ಲಿಯಡಿಗೆ ಯಾಕೆ ಬಂದಿದ್ದು ನಿಮ್ಮ ಮನೆಯಲ್ಲಿ? ಅವ ಒಂದು ದಿವಸದಲ್ಲಿ ಕಾಲ್ ತೆಗಿಲಿಲ್ಲ ಅಂತ ಅವ್ರು ಹೇಳಿದ್ರಲ್ಲ. ಅವ ಆ ಟಾರ್ಚರ್ಗೆ ಕಾಲ್ ತೆಗಿಲಿಲ್ವೇ, ನಮ್ಮ ಮನೆಗೆ ಬಂದಿದ್ದಲ್ಲ, ಮನೆಗೆ ಬಿಡ್ಲಿಕ್ಕೆ ಆಗಿಲ್ಲ. ತಂದೆ ತಾಯಿ ಅವರಲ್ಲಿ ಮಾತಾಡುದಿಲ್ಲ, ಮಾತಾಡ್ಲಿಕ್ಕೆ ಬಿಡ್ಬಾರ್ದು ಅಂತ ಅವ ಹೇಳ್ತಾಳಲ್ಲ. ಹೇಳಿದ್ರಲ್ಲ ಈಗ ಅವರು ಸಹ, ನಾವೊಬ್ರೇ ಹೇಳುದಲ್ಲ, ಅವರು ಸಹ ಹೇಳಿದ್ರಲ್ಲ. ಅದೇ ರೀತಿ ನಮ್ಮ ಫೋನ್ ರಿಸೀವ್ ಮಾಡ್ಲಿಕ್ಕೆ ಅವಳು ಬಿಡುದಿಲ್ಲ, ಅವಳಲ್ಲೇ ಇರ್ತದೆ ಅದು ಮೊಬೈಲ್. ಮೊಬೈಲ್ ಅವಳ ಹತ್ರನೇ ಉಂಟು ಸರ್. ರಿಸೀವ್ ಮಾಡುವುದೇ ಇಲ್ಲ. ಅವ ಎಲ್ಲ ಆಚೆ ಈಚೆ ಹೋದಾಗ ಒಮ್ಮೆ ಯಾಕಾದ್ರೂ ಕಣ್ಣು ತಪ್ಪಿ ಆದ್ರೂ ಒಂದ್ಸಲ ಯಾರಿಗಾದ್ರೂ ಫೋನ್ ಮಾಡ್ತಾನೆ. ಈಗ ನೀವು ಹೇಳುದು ನಿಮ್ಮ ಮಗ ಸೂಸೈಡ್ ಮಾಡ್ಲಿಕ್ಕೆ ಅವಳೇ ಕಾರಣ. ನಾನು 1 ಗಂಟೆಯಲ್ಲಿ ಅಷ್ಟು ಟಾರ್ಚರ್ ಅವಳು ಕೊಟ್ಟದನ್ನು ನೋಡಿದ್ದೇನೆ, ಅಲ್ಲಿ ಕಣ್ಣರೇ ನೋಡಿದ್ದೇನೆ ನಾನು. ಅವಳು ಗಾಡಿ ಹತ್ತು, ನೀನು ಕಾಲು ಬೀಳಿತೇನೆ ದಮ್ಮಯ್ಯ, ನನ್ನ ಊರಲ್ಲಿ ಬಂದು ನನ್ನ ಮರ್ಯಾದೆ ತೆಗೀದಿಯಲ್ಲ, ನನ್ನ ಅಪ್ಪಮ್ಮನ ಮನೆಯಲ್ಲಿ ಹೇಗೆ ಇವರು ಹೇಳ್ತಾರೆ ಅಂತ ಹೇಳ್ಕೊಳ್ತಾನೆ ಅವನು. ನನ್ನ ಅಪ್ಪಮ್ಮ ಹೇಗೆ ಇದನ್ನು ಸಹಿಸ್ಕೊಳ್ಬೇಕು, ಈ ಮರ್ಯಾದೆಯಲ್ಲಿ ರಸ್ತೆಯಲ್ಲಿ ಹೇಳ್ತೀಯಲ್ಲ ಈ ತರ, ಅದಕ್ಕೆ ಹೇಳ್ತಾನೆ ಅವನು ಅವಳಲ್ಲಿ. ಈಗ ನೀವು ಏನ್ ಒತ್ತಾಯ ಯಾರ ತನಿಖೆ ಆಗ್ಬೇಕು? ಅವಳು ತನಿಖೆ ಆಗ್ಬೇಕು. ಇನ್ನು ಯಾರಿಗೂ ಯಾವ ತಂದೆ ತಾಯಿಯವ್ರಿಗೆ ಈ ತರ ಮಾಡಬಾರ್ದು ಅವಳು. ಇನ್ನು ಎಷ್ಟೋ ಮಂದಿಗೆ ಮಾಡಿದರೆ ಹೇಳಿದ್ರಲ್ಲ, ಹೆಸರು ಹೇಳುದಿಲ್ಲ ಗೊತ್ತಾಗ್ತದೆ ಅಂತ. ಹಾಗೆ ಇನ್ನು ಯಾರಿಗಾಗು, ನಮ್ಮ ಮಗನನ್ನು ಕೊಂದೇ ಬಿಟ್ಲಲ್ಲ ಈ ತರ ಮಾಡಿ. ನಾನು 1 ಗಂಟೆಯಲ್ಲಿ ನೋಡಿದ್ದು. ಅಲ್ಲೇ ನಾವು ಗಾಡಿ ನಿಲ್ಲಿಸಿ ಆಮೇಲೆ ನನಗೆ ಸ್ವಲ್ಪ ನೋವು ಬಂತು, ಇಲ್ಲಿ ನೀರ್ ತಂದು ಕೊಟ್ಟ ಮಗ. ಆಮೇಲೆ ಹೇಳಿದ, ಅಮ್ಮ ನೀ ಸಮಾಧಾನ ತಕೋ ಅಂತ. ಅದು ನಾನು ಹೇಳಿದೆ, ನಾನು ದೈವದ ಮನೆಗೆ ಹೋಗುವವರಲ್ಲ ಮಗ, ಹೋಗುವ ಅಂತ. ಇವಳು ಬಿಡುದಿಲ್ಲ, ಅವಳನ್ನು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಇವಳನ್ನು. ಮತ್ತೆ ಸ್ವಲ್ಪ ನಂತರ ಏನೋ ಹೋದ, ಅಲ್ಲಿ ರಾತ್ರಿ ಆಯ್ತು. ಇವಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ, ನನ್ನನ್ನು ಅಲ್ಲಿ ಬಿಟ್ಟ ಅರ್ಧದಲ್ಲಿ ರಾತ್ರಿ. ಅದು ಸಹ 8 ಗಂಟೆ ರಾತ್ರಿ ಆಯ್ತು, ಅಲ್ಲಿ ಬಿಟ್ಟು ಆಮೇಲೆ ಒಂದು ಯಾರ ಆಟೋ ಬರ್ಲಿಕ್ಕೆ ಹೇಳಿ ಆಮೇಲೆ ಅಲ್ಲಿಂದ ನಾನು ನನ್ನ ಅಪ್ಪನ ಮನೆಗೆ ನಾನು ಹೋದದ್ದು ರಾತ್ರಿ. ಅದು ಸಹ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ. ಅವಳಿಗೆ ಶಿಕ್ಷೆ ಆಗ್ಲೇಬೇಕು, ಈ ತರ ಮಾಡಿ ಇನ್ನು ಯಾರಿಗೂ ಮಾಡಬಾರ್ದು, ಶಿಕ್ಷೆ ಆಗ್ಲೇಬೇಕು. ನಾನು ಅದೇ ಕೇಳುದು ಎಲ್ಲ ಅಪ್ಪ ಅಮ್ಮಂದಿರಿಗೆ. ಎಷ್ಟು ನೋವಾಗಿದೆ ಅವಳಿಂದ, ಗೊತ್ತಾಯ್ತಲ್ಲ ಈಗ ನಿಮ್ಗೆ. ಇನ್ನು ಯಾರಿಗೂ ಆಗ್ಬಾರ್ದು, ನಾನು ಅದೇ ರಿಕ್ವೆಸ್ಟ್ ಕೇಳುದು. ನನ್ನ ಮಗನನ್ನು ಕೊಂದೇ ಬಿಟ್ಲು, ನಮ್ಗೆ 2 ಹೆಣ್ಣು 1 ಗಂಟೆ ಇತ್ತು ಆಧಾರ ಸ್ತಂಭ, ಅದನ್ನೇ ಅವಳು ಮುರಿದು ಬಿಟ್ಲು. ಇನ್ನು ನಾವು ಯಾರಂತ ಹೇಳುದು? ಇದಕ್ಕಿಂತ ಎಂತ ಹೇಳುದು ನಾವು ಹೇಳಿ ನೀವು?